ಮೂಡುಬಿದಿರೆಯ ಮೂಡು ವೇಣಪುರ ಶ್ರೀ ವೆಂಕಟರಮಣ ದೇವಸ್ಥಾನದಲ್ಲಿ ಏಕಃ ಭಜನೆ ಪ್ರಾರಂಭಗೊಂಡಿದೆ. ವಿವಿಧ ಭಜನಾ ಮಂಡಳಿಗಳು ಭಜನೆ ಸಂಕೀರ್ತನೆಗಳನ್ನು ನಡೆಸಿದ್ವು. ಸಂಕೀರ್ತನಾ ಭಜನಾ ಮಂಡಳಿ, ಲಕ್ಷ್ಮೀ ವೆಂಕಟೇಶ ಭಜನಾ ಮಂಡಳಿ, ಭಜಕ ವೃಂದ, ವೈದಿಕ ವೃಂದದ ಸದಸ್ಯರು ಭಜನೆಯನ್ನ ಹಾಡಿದ್ರು. ದೇವಸ್ಥಾನದ ಪ್ರಾಂಗಣದಲ್ಲಿ ಸುದೇಶ್ ಭಟ್ ಅವರ ಕೈಚಳಕದಲ್ಲಿ ಮೂಡಿಬಂದಿರುವಂತಹ ತಿರುಮಲ ತಿರುಪತಿಯ ರಂಗೋಲಿ ದೇವಸ್ಥಾನಕ್ಕೆ ಬರುವ ಭಕ್ತರ ಗಮನ ಸೆಳೆದಿದೆ. ಸುದೇಶ್ ಭಟ್ ಅವರು ಮಂಗಳವಾರ ರಾತ್ರಿ ರಂಗೋಲಿಯನ್ನ ಬಿಡಿಸಿದ್ದು ವಿಶೇಷ ರೀತಿಯಲ್ಲಿ ಮೂಡಿಬಂದಿದೆ. ದೇವಳದ ಆಡಳಿತ ಮುಕ್ತೇಸರ ಜಿ ಉಮೇಶ್ ಪೈ, ಮುಕ್ತೇಸರರಾದ ರಾಮನಾಥ್ ಭಟ್, ಟಿ ರಘುವೀರ್ ಶೆಣೈ, ಭಜನಾ ಮಂಡಳಿಯ ಅಧ್ಯಕ್ಷ ಎಂ ನಾಗೇಂದ್ರ ಭಟ್ ಹಾಗೂ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯರು ಉಪಸ್ಥಿತರಿದ್ದರು.